ತುಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ದೇವರ ಖೋಖೋ ಗೊಬ್ಬುಗು ಇತ್ತಿತ್ತ ಪ್ರೋತ್ಸಾಹ ಕಮ್ಮಿ ಅವನುಂಡು ಅಂಚಿನ ಉಲ್ಪಂತ ಇವನ್ನ ಕಪಿತಾನಿಯು ಶಾಲೆ ಇಡೀ ರಾಜ್ಯಕ್ಕೆ ಮಾದರಿಂದ ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯರ ಯುಟಿ ಖಾದರ್ ಪಂತೆರ ಕರ್ನಾಟಕ ರಾಜ್ಯ ಖೋಖೋ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಖೋಖೋ ಅಸೋಸಿಯೇಷನ್ ಬಕ ಕಪಿತಾನಿಯೋ ಖೋಖೋ ಸ್ಪೋರ್ಟ್ಸ್ ಕ್ಲಬ್ದ ಒಟ್ಟು ಸಿರಿಗೆಡೆ ಕುಡ್ಲದ ಕಂಕನಾಡಿ ಕಪಿತಾನಿಯೋ ಕಾಲೇಜಿನ ರಾಜ್ಯ ಮಟ್ಟದ ಖೋಖೋ ಪಂತ ನಡತಂಡ ಉದೀಪನ ಲೀಸಿಡ ಕೌಶಿಕ್ ಎತ್ಕೊಂದು ಸುರುತ ಪಾತ್ರ ಪಂಡಿರ ಕರ್ನಾಟಕ ವಿಧಾನಸಭೆ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಖೋಖೋ ಪಂತ ಉದಿಪನ ಮಲ್ತೆರ ಯುಟಿ ಖಾದರ್ ಪಾತಿರ್ದ ಬರವು ಕಲ್ಪನಕ್ಲು ಶೈಕ್ಷಣಿಕ ಬಕ ಗೊಬ್ಬುದ ಕ್ಷೇತ್ರಲೆಡ ಮಿತ್ತ ಮಟ್ಟದ ಸಾಧನೆ ಮಲ್ತಡ ಗಟ್ಟಿ ಮಟ್ಟದ ರಾಷ್ಟ್ರ ಕಟ್ಟರೆ ಸಾಧ್ಯ ಖೋಖೋ ಗೊಬ್ಬುಗು ಪ್ರೋತ್ಸಾಹ ಇತ್ತಿತ್ತೆ ಕಮ್ಮಿ ಅವನುಂಡು ಕಪಿತಾನಿಯು ಶಾಲೆಡು ಖೋಖೋ ಪಂತತಿತ್ತಿ ನಾವು ಇಡೀ ರಾಜ್ಯಕ್ಕೆ ಮಾದರಿ ಕಪಿತಾನಿಯು ಶಾಲೆಗೆ ಇತಿಹಾಸ ಇದ್ದದ ಎಡ್ಡೆ ಬರವು ಕೊರೊಂದುಪ್ಪು ನಾವು ಪುಗರ್ನ ಸಂಗತಿಯಿಂದ ಯುಟಿ ಖಾದರ್ ಪಂಡೇರ ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಆರ್ ಪದ್ಮರಾಜ್ ಪಾತಿರ್ದ ಖೋಖೋ ಸಾಂಪ್ರದಾಯಿಕ ಗುಬ್ಬ ಆದಿತ್ತದ ಒಲಿಂಪಿಕ್ಸ್ ಅವಕಾಶ ತಿಕ್ಕೊಡಾತನಿಂದೇನ ಜನ ಮೆಚ್ಚುಗೆ ಪಡಪಿನಂಚ ಮಲ್ಪಡೊಂದು ಪಂಡೇರ ಆತ್ಮಶಕ್ತಿ ವೇದೋದ್ದೇಶ ಸಹಕಾರ ಸಂಘದ ಗುರುಕಾರ್ಯರಿ ಚಿತ್ತರಂಜನ್ ಬೋಳರ ನಟಿ ಶನಿಲ್ ಗುರು ಕಪಿತಾನಿಯೋ ಬರವು ಸಂಸ್ಥದ ಜಂಟಿ ಕಾರ್ಯಂತರ ಸೆಲಿನ್ ಜಾನ್ ಮೆಂಡೋನ್ಸಾ ಯೋಜನೆ ಬಕ ಸಾಂಖ್ಯಿಕ ಇಲಾಖೆ ಜಂಟಿ ನಿರ್ದೇಶಕರ ಪ್ರದೀಪ್ ಡಿಸೋಜಾ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಸುಧಾಕರ್ ರಾವ್ ಉದ್ಯಮಿ ಲೈನ ಶಿವಪ್ರಸಾದ್ ಶೆಟ್ಟಿ ಬಕ ಕಿಶೋರ್ ನಾಯಕ್ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕಿಯರ್ನ ಸಂಘದ ಗುರ್ಕಾರ್ದಿ ಲಿಲ್ಲಿ ಪಾಯಸ್ ಪಾಲ್ಗೊಂಡಿರ ಆರ್ಜೆ ಅಭಿಷೇಕ್ ಕಾರ್ಯಕ್ರಮ ಸುಧಾರ್ತಿರ ಖೋಖೋ ಇವತ್ತು ನಮ್ಮ ಮಕ್ಕಳಿಗೆ ಅತಿ ಅಗತ್ಯವಿರುವ ಮತ್ತು ಅವರ ದೈಹಿಕ ಶಿಕ್ಷಣ ದೈಹಿಕ ಶಕ್ತಿಯನ್ನು ಹೆಚ್ಚುಗೊಳಿಸಲಿಕ್ಕೆ ಪರೋಕ್ಷವಾಗಿ ಸಹಕಾರ ಕೊಡುವಂಥ ಅತ್ಯುತ್ತಮವಾದ ಒಂದು ಕ್ರೀಡೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಖೋಖೋ ಆ ಪಂದ್ಯಾಟವನ್ನು ಇಲ್ಲಿ ಆ ಕ್ರೀಡೆಯನ್ನು ಆಯೋಜಿಸಿದ ಅಂತ ಹೇಳಿದಾಗ ನನಗೆ ಅತ್ಯಂತ ಸಂತೋಷವಾಗಿ ನಾನು ಇದನ್ನು ಯಾರ ಸಂಘಟಿಸಿದ ಕೇಳಿದಾಗ ಕಪಿತಾನಿಯೋ ಸಂಸ್ಥೆ ಮುಖಾಂತರ ಇಲ್ಲಿಯ ಓಲ್ಡ್ ಖೋಖೋ ಪ್ಲೇಯರ್ಸ್ ಅವರು ಅಸೋಸಿಯೇಷನ್ ಮಾಡಿಕೊಂಡು ಇದಕ್ಕೆ ಬಹುಶಃ ಬೇರೆಯವ್ರ ಜೊತೆ ಸೇರಿಕೊಂಡು ಈ ಪ್ರೋಗ್ರಾಮ್ ಹಮ್ಮಿಕೊಳ್ಳುತ್ತಿರುವುದು ಇದು ಇಡೀ ಜಿಲ್ಲೆಗಲ್ಲ ಇಡೀ ರಾಜ್ಯಕ್ಕೆ ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಕ್ರೀಡಾಕೂಟ ಮತ್ತು ಸ್ಪೋರ್ಟ್ಸ್ ಜೀವಂತವಾಗಿ ಉಳಿಸಿಕೊಳ್ಳಲಿಕ್ಕೆ ಅದರಲ್ಲಿ ಪರಿಣಿತರಾಗಿರೋರು ಒಗ್ಗಟ್ಟಾಗಿದ್ದುಕೊಂಡು ಈ ರೀತಿಯ ಕಾರ್ಯಕ್ರಮ ಮಾಡಿಕೊಂಡು ಬೇರೆಯವರಿಗೆ ಕೂಡ ಒಂದು ಪ್ರೇರಣೆ ಮತ್ತು ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಕೆಲಸ ಮುಗಿತದೆ ಇಲ್ಲಡೆ ಪೋಂದಿತ್ತಿನ ಅಂಗಡಿ ಒಂಜೇತ ಇರ್ವೇರು ಬೇಲದಕ್ನ ಮೆತ್ತು ಹಿಂದೂ ಸಂಘಟನೆದ ಕಾರ್ಯಕರ್ತರ ನೈತಿಕ ಪೊಲೀಸ್ ಗಿರಿ ನಡಪಾಯಿನ ಸಂಗತಿ ಸೋಮವಾರ ರಾತ್ರಿ ನಡೆದುದಿತ್ತದ ತುರ್ತು ಕಾರ್ಯಾಚರಣೆ ನಡಪಾಯಿನ ಪೊಲೀಸರು ಇರ್ವೇರು ಆರೋಪಿಲಿನ ಬಂಧನ ಮಲ್ದೇರ. ರಾತ್ರಿ 8 ಗಂಟೆಗೆ ಕುಡ್ಲದ ಮುಲಿಬಿತ್ಲದ ಸ್ಪೋರ್ಟ್ಸ್ ಅಂಗಡಿಡ ಕೆಲಸ ಮಲ್ತುಂದಿತ್ತಿನ ಬೇತ ಧರ್ಮದ ಇರುವೇರು ಮೊಬೈಲ್ ರಿಪೇರಿ ಮಲ್ಪಾದ ಮಿಲಗ್ರಿಸ್ ಚರ್ಚ್ ಕಡಿಡ್ದ ಜಪ್ಪು ಭಗಿನಿ ಸಮಾಜದಂಚಿ ಬೈಕಡ್ ಪೋಂದು ಪನಗ ಇರುವೇರು ಬೈಕಡ್ ಬಿರೇ ಬರ್ತದ ಮೋರ್ಗನ್ ಸ್ಕೆಟ್ ಕೈತಲ್ ಬೇಲದಕ್ಲಿನ್ ತಡೆತದ ನಿಕ್ಲು ಹಿಂದೂ ಮುಸ್ಲಿಂ ಓಡಿಗೆ ಪೋಂದುಲರಂದ ಪ್ರಶ್ನೆ ಪಾಡ್ದು ನೈತಿಕ ಪೊಲೀಸ್ಗಿರಿ ನಡಪಾದಿರ್ಗೆ ಅಪಗ ಜಾಗಿಡ್ ಪಾಕ ಜನ ಸೇರ್ದಿತ್ತದ ರಡ್ಡಕೂಟದ ನಡುಟು ಪಾತ್ರದ ಓದಂಟಾತಂಡ ಆತನಗ ಹೊಯ್ಸಳಗಾಡಿದ ಪೊಲೀಸರು ಇರುವೇರೆಲ್ಲ ಬಚಾವ್ ಮಲ್ತದ ಸ್ಟೇಷನ್ ಗೆಲ್ಲತೊಂದು ಬೈದರೆಂದು ತೆರಿಪಾದಿರ. ಈ ಬಗೆಟ್ಟು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರ. ತುರ್ತು ಕಾರ್ಯಾಚರಣೆ ನಡಪಾಯಿನ ಪೊಲೀಸರ ಅಕ್ಷಯ ರಾವ್ ಬಕ ಶಿಬಿನ್ ಪಡಿಕಲ್ ಪನ್ಪನ ಇರುವೇರು ಆರೋಪಿಲಿನ ಬಂಧನ ಮಲ್ದೇರ. ಬೆಳ್ತಂಗಡಿ ತಾಲೂಕದ ನೆರಿಯಾಡು ಆಲ್ಟೋ ಕಾರ್ಗ್ ಕಾಡಾಣೆ ತಾಡದ 6 ಜನಕ್ಕೂ ಪೆಟ್ಟಾದ ಕಾರ್ಗ್ಲ ನಷ್ಟಪೂರ್ಣ ಸಂಗತಿ ನಡೆದದಂಡ.
ಕಾರಗ್ ಕಾಡಾನೆ ತಾಡದು ಜನಕ್ಲಿಗೆ ಪೆಟ್ಟಾಯಿನ ಸಂಗತಿ ಬೆಳ್ತಂಗಡಿ ತಾಲೂಕದ ನೆರಿಯಾಡ್ ನಡೆತದಂಡ ಆಲ್ಟೋ ಕಾರಗ್ ಹೊರಡ್ದೊರನೆ ತಾಡಿನಿಡ್ದ ಅವರ ಆಜಿ ಜನಕ್ಕೂ ಪೆಟ್ಟಾತಂಡ ನೆರಿಯದ ಪೋಸ್ಟ್ ಆಫೀಸ್ ಕೈತಲ್ಲ ಈ ಸಂಗತಿ ನಡೆತದಂಡ ನೆರಿಯ ಗ್ರಾಮ ಕಾಡದ ಅರಟುಪ್ಪನ ಕಾರಣ ಕಾಡಾಣದ ಪೊಡಿಗೆ ಹೆಚ್ಚಾತಂಡ ಕಾಡಾಣದ ಕಾರ್ಬಾರ್ಡ್ ಕಾರಗ್ಲ ನಷ್ಟ ಉಂಡಾತಂಡ ಪೆಟ್ಟಾಯಿನಕ್ಲು ಬೆಳ್ತಂಗಡಿ ಆಸ್ಪತ್ರೆ ಸೇಡ್ದೇರ. ಸಹಕಾರಿ ಸಂಗೋಲನ ಬೊಕ ನವೋದಯ ಸ್ವಸಹಾಯ ಸಂಗೋಲನ ಸದಸ್ಯರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗೊಬ್ಬುದ ಕೂಟ ನವೆಂಬರ್ 30 ಪುತ್ತೂರು ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಡಪಾವಣೆಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸುದ್ದಿಕೊಟ್ಟಡು ತೆರಿಪಾದಿರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಂಗಾರೆ ಕುಡ್ಲದ ಬ್ಯಾಂಕ್ ಸಭಾಂಗಣಡು ಸುದ್ದಿಗುಟ್ಟಡು ಪಾತ್ರದ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ಸಹಕಾರ ಸಂಘಲನ ಬಕ ನವೋದಯ ಸ್ವಸಹಾಯ ಸಂಘಲನ ಸದಸ್ಯರಿಗೆ ನಡಪಾವನ ಜಿಲ್ಲಾ ಮಟ್ಟದ ಗೊಬ್ಬುದ ಕೂಟದ ಬಗೆಟ್ ಮಾಹಿತಿ ಕೊರಿಯರ. ವರ್ಷಡೊಂಜಿ ದಿನ ಗೊಬ್ಬುಲೆನ ನಡಪಾದ ಪ್ರೋತ್ಸಾಹ ಕುರ್ಪನ ಲೆಕ್ಕೊಡು ಬಕ ನಮಡಲ ಗೊಬ್ಬುಲನ ಬಗೆಟ್ ಉಮೇದು ಉಂಡು ತೋಜಾವನ ದಿಟ್ಟಿಡು ಜಿಲ್ಲಾ ಮಟ್ಟದ ಗೊಬ್ಬುದ ಕೂಟ ಆಟಣೆ ಮಲ್ತದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ಜತೆ ಸೇರಿಗೆಡೆ ಈ ಕೂಟ ನವೆಂಬರ್ 30 ಗುರುವಾರ ಕಾಂಡೆ 1 ಗಂಟೆಗೆ ಪುತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಮುಲ್ಪ ನಡಪಾವಣೆಂದು ರಾಜೇಂದ್ರ ಕುಮಾರ್ ಪಂಡ್ಯರ. ಪೊಂಜೋಲೆಗ ಅಂಜೋಲೆಗ 100 ಮೀಟರ್ ಬಲಿಪು ಗುಂಡು ದಕ್ಕುನ ಬಲ್ಲು ಇಪ್ಪುನ ಬಕ ಬೇತ ಪಂತೋಲು ನಡಪರೆ ಉಂಡು. ರಾಜ್ಯದ ಸಹಕಾರ ಮಂತ್ರಿ ಕೆ.ಎನ್. ರಾಜಣ್ಣ ಬಕ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಗೊಬ್ಬುದ ಕೂಟ ಉದೀಪನ ಮಲ್ಪೇರ. ಅಬಕಾರಿ ಮಂತ್ರಿ ಆರ್.ಬಿ. ತಿಮ್ಮಾಪುರ ಕ್ರೀಡಾ ಜ್ಯೋತಿ ಪತ್ತಾವೇರ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಬಕ ದುಂಬುದ ಶಾಸಕರ ಸಂಜೀವ ಮಠಂದೂರು ಪಾಲ್ದೆತುನ್ವೇರ. ಬೈಯಗ್ 4 ಗಂಟೆಗೆ ಮುಗಿತಲ ಲೇಸ ನಡಪರೆ ಉಂಡೊಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ತಿರಿಪಾಯರ. ಬ್ಯಾಂಕದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸುರಿಂಜೆ, ಶಶಿಕುಮಾರ್ ರೈ ಸೇರ್ನಂಚ ನಿರ್ದೇಶಕರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ಸುದ್ದಿ ಕೊಟ್ಟಿದ್ದೇರ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಮತ್ತು ಅದರ ಸದಸ್ಯರಿಗೆ ಹಾಗೂ ನವೋದಯ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಒಂದು ದಿವಸದ ಒಂದು ಕ್ರೀಡಾಕೂಟವನ್ನು ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಪುತ್ತೂರಿನಲ್ಲಿ 30/11/23 ನಡೆಸ್ತಾ ಇದ್ದೇವೆ. ಅಂದರೆ ವರ್ಷ ಇಡೀ ನಾವು ಬಡ್ಡಿ ವಸೂಲು ಮಾಡೋದು, ಸಾಲ ವಸೂಲು ಮಾಡೋದು, ಸಾಲ ಕೊಡೋದು, ಠೇವಣಾತಿಯನ್ನು ಪಡ್ಕೊಳ್ಳೋದು ಇದೇ ಇರುವಾಗ ಒಂದು ದಿವಸ ವರ್ಷದಲ್ಲಿ ಒಂದು ದಿವಸ ಅವರಿಗೆ ಒಂದು ಆಟೋಟ ಸ್ಪರ್ಧೆಯನ್ನು ಪ್ರಾರಂಭಿಸಿ ಅವರಲ್ಲಿಯೂ ಕೂಡ ಹುರುಪನ್ನು ಹುಟ್ಟಿಸುವಂಥ ಗ್ರಾಮಾಂತರ ಮಟ್ಟದಲ್ಲಿರುವಂಥ ಮಹಿಳೆಯರಲ್ಲಿಯೂ ಕೂಡ ಒಂದು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಇದನ್ನು ಆಯೋಜಿಸಿದ್ದೇವೆ. ಆ ದಿವಸ ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ನೌಕರರೊಂದದವರು ಹಾಗೂ ಸದಸ್ಯರಿಗೆ ಹಾಗೂ ನಮ್ಮ ಜಿಲ್ಲಾ ಬ್ಯಾಂಕಿನ ಸದಸ್ಯರಿಗೆ ಮತ್ತು ನವೋದಯದವರಿಗೆ ಒಂದು 100 ಮೀಟರ್ ಓಟವನ್ನು ಕ್ರೀಡಾಕೂಟ ಏರ್ಪಡಿಸಿದ್ದೇವೆ. ಗುಂಡು ಎಸೆತ ಹಾಗೂ ಹಗ್ಗ ಜಗ್ಗಾಟವನ್ನು ನಡೆಸ್ತಾ ಇದ್ದೇವೆ. ಅಂದರೆ ನಮ್ಮಲ್ಲಿ ಕೂಡ ಕ್ರೀಡೆಯ ಆಸಕ್ತಿ ಇದೆ, ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಜಾಗೃತವಾಯಿನ ಜವನಿರೂಪನಗ ಸಮಾಜಡು ಬದಲಾವಣೆ ಮಲ್ಪಲಿಂದ ಕೆಎಸ್ಎಫ್ಸ್ ಬೆಂಗಳೂರದ ಒತ್ತುಗುರ್ಕಾರ್ಯರು ಉಲ್ಲಾಸ ರಂಗಯ್ಯ ಪಂತೆರ. ಯುವವಾಹಿನಿ ಕೇಂದ್ರ ಸಮಿತಿ ಸಸಿಬಿತ್ಲು ಘಟಕದ ಭಿನ್ನಾದಿಗಡ ಕುಡ್ಲದ ಪುರಭವನೋಡ್ ನಡಪಾಯಿನ ವಿಶ್ವಕುಮಾರ್ ಸಾಹಿತ್ಯೋತ್ಸವ ಬಕ ಪ್ರಶಸ್ತಿ ಕೊರ್ಪನ ಲೇಸನ ಉದಿಪನ ಮಲ್ತದ 6 ಪಾತಿರಿಯರ. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ನಿಲಿಟ್ಟು ಬೊಕ್ಕ ಯುವವಾಹಿನಿ ಸಸಿಬಿತ್ಲು ಘಟಕದ ಭಿನ್ನಾದಿಗೆಡ್ ಬೊಕ್ಕ ವಿಶ್ವಕುಮಾರ್ ದತ್ತಿನಿಧಿ ಕುಡ್ಲದ ಜತೆ ಸೇರಿಗೆಡ್ ಕನ್ನಡ ರಾಜ್ಯೋತ್ಸವ ವಿಶ್ವಕುಮಾರ್ ಸಾಹಿತ್ಯೋತ್ಸವ 20ನೇ ವರ್ಷದ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪುನ ಲೇಸು ಸಮ್ಮೇಳನದ ಮಾದೆರಡು ಐತಾರ ಕುಡ್ಲದ ಪೂರ್ವಭವನೋಡು ನಡೆತಂಡು. ಕಾಂಡೆ ಉದಿಪನ ಲೇಸುಡು ಯುವವಾಹಿನಿ ಕೇಂದ್ರ ಸಮಿತಿದ ಕಲೆ ಸಾಹಿತ್ಯ ನಿರ್ದೇಶಕರು ಭಾಸ್ಕರ್ ಕೋಟ್ಯಾನ್ ಎದ್ಕೊಂಡಿರು. ಕೇಂದ್ರ ಸಮಿತಿದ ಗುರ್ಕಾರ್ಯರು ರಾಜೇಶ್ ಬಿ ಗುರ್ಕಾರ್ಮೇಡು
ಕೈಸ್ಯಾಪ್ಸ್ ಬೆಂಗಳೂರದ ಒತ್ತು ನಿರ್ದೇಶಕರು ಉಲ್ಲಾಸ ರಂಗಯ್ಯ ಕಾರ್ಯಕ್ರಮ ಉದಿಪನ ಮಲ್ತೆರು. ಕೇಂದ್ರ ಸಮಿತಿದ ಗುರ್ಕಾರ್ಯರು ರಾಜೇಶ್ ಬಿ ಗುರ್ಕಾರ್ಮೇಡ್ ಕೆಸ್ಯಾಪ್ಸ್ ಬೆಂಗಳೂರದ ಒತ್ತು ನಿರ್ದೇಶಕರು ಉಲ್ಲಾಸ ರಂಗಯ್ಯ ಕಾರ್ಯಕ್ರಮ ಉದಿಪನ ಮಲ್ತೆರು. ಉಲ್ಲಾಸ ರಂಗಯ್ಯ ಪಾತಿರ್ದು ಲಕ್ಕಲೆ ಲಕ್ಕದ ಬಲೆ ಉದ್ದೇಶ ಸಾಸಾವನಡ ಮುಟ್ಟ ಮನಿಪಂದೆ ಕುಲ್ಲಡೆ ಎಂದು ಸ್ವಾಮಿ ವಿವೇಕಾನಂದರು ಪಂತೆರು. ಜಾಗೃತವಾಯಿನ ಜವಣೇರು ಉಪ್ಪುನಗ ಸಮಾಜೋಡು ಬದಲಾವಣೆ ಮಲ್ಪಡುಂದಾಂಡ ಆಧ್ಯಾತ್ಮಿಕವಾದ ಸಂಘಟನೆ ಆವಡು ಆತ್ಮ ಜಾಗೃತಿ ಆವಡು ಅಪಗ ಉದ್ದೇಶ ಸಾರ್ಥಕ ಇರುವ ವರ್ಷಲಿಡ್ದು ಪ್ರಶಸ್ತಿಗೊರೊಂದು ಬೈದಿನವು ಪೆರ್ಮೆದ ಸಂಗತಿಯಿಂದ ಪಂಡೇರು. ಮಲ್ಲ ಬಿನ್ನೇರು ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ನಿರ್ದೇಶಕರು ರಾಜೇಶ್ ಪಾತಿರ್ದು ವಿಶ್ವಕುಮಾರ್ ಪಂಡ ಜವಂದಿಲೆಗ್ ಹೆಚ್ಚ ಗೊತ್ತಿಜ್ಜಿ 1935 ಪುಟುದು 1986 ಮುಟ್ಟ 51 ವರ್ಷ 6 ಸಾಹಿತ್ಯ ಕ್ಷೇತ್ರಗೂ ಸಿನಿಮಾ ರಂಗೋಡು ಮಲ್ತಿನ ಸಾಧನೆ ಮಲ್ಲೆ. ಆ ಕಾಲುಡು ಪ್ರಶಸ್ತಿ ತಮ್ಮನದ ಆಲ ಇಜ್ಜಾಂಡು ಅಂಚಿನ ಕಾಲುಡು 6 ಮಲ್ಲ ಪುದರ್ ಕನ್ನತೆರು. ಅರೆನು ವರ್ಷಲ ನೆಂಪು ಮಲ್ತೊನ್ನವು ಅದ್ಭುತ ಅನ್ ಪಂಡೇರು. ಶಾಸಕರು ವೇದವ್ಯಾಸ್ ಕಾಮತ್ ವಿಶ್ವಕುಮಾರನ ಸಾಧನೆಯನ್ನು ನೆಂಪು ಮಲ್ತೊಂಡೆರು. ವಿಶ್ವಕುಮಾರ್ ಪುದರಡ್ ಬೇತೆ ಪುರಸ್ಕಾರಲಿನ ಕೊರೊಂದಿತ್ತದು ಸಹ್ಯಾದ್ರಿ ಕಾಲೇಜ್ ಪ್ರಾಧ್ಯಾಪಕರು ಅಕ್ಷಯ ಶೆಟ್ಟಿಯರಿಗೂ ವಿಶ್ವಕುಮಾರ್ ಸಾಹಿತ್ಯ ಪುರಸ್ಕಾರ, ಸುವರ್ಣ ನ್ಯೂಸ್ ಜಿಲ್ಲಾ ವರದಿಗಾರರು ಭರತ್ ರಾಜ್ ಸನ್ನಿಲ್ರೆಗೂ ವಿಶ್ವಕುಮಾರ್ ಪತ್ರಿಕೋದ್ಯಮ ಪುರಸ್ಕಾರ, ನಾಟಕ ಕಲಾವಿದರು ರಕ್ಷಿತ್ ಗಾಣಿಗ ಮೇರೆಗೂ ವಿಶ್ವಕುಮಾರ್ ನಾಟಕ ಪುರಸ್ಕಾರ ಬೊಕ್ಕ ಬಂಟ್ವಾಳದ ತುಡಾರ್ ಸೇವಾ ಟ್ರಸ್ಟ್ಗೂ ವಿಶ್ವಕುಮಾರ್ ಸಂಘಟನಾ ಪುರಸ್ಕಾರ ಕೊರ್ದು ಮರ್ಯಾದೆ ಮಲ್ತಿರು. ಲಯನ್ಸ್ ಕ್ಲಬ್ ಪ್ರಾಂತ್ಯ ಗುರ್ಕಾರ್ಯರು ಜಯಪ್ರಕಾಶ್, ಉದ್ಯಮಿ ಯೋಗೀಶ್ ಕರ್ಕೇರ, ಎನ್ಐಟಿಗೆ ಕನ್ನಡ ವಿಭಾಗ ಪರ ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರು ವಸಂತ ಸುವರ್ಣ, ಯುವ ವಾಹಿನಿ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯಂತರು ಕುಸುಮಾಕರ ಕುಂಪಳ, ದತ್ತಿನಿಧಿ ಸಂಚಾಲಕರು ಭಾಸ್ಕರ್ ಕೋಟ್ಯಾನ್, ಸಸಿಬಿತ್ಲು ಘಟಕದ ಗುರ್ಕಾರ್ದಿ ಮೋಹಿನಿ, ಸಂಘಟನಾ ಕಾರ್ಯಂತರು ಯಶೋಧರ, ಕಾರ್ಯಂತರು ಪ್ರತಾಪ್ ಚಂದ್ರ, ಒತ್ತು ಗುರ್ಕಾರ್ಯರು ಹರೀಶ್ ಪೂಜಾರಿ ಪಾಲ್ಗೊಂಡಿರು. ರಶ್ಮಿ ಸನಿಲ್ ಬಕ್ಕ ಶರತ್ ತಡವೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮೊದಲು ಆಧ್ಯಾತ್ಮಿಕವಾಗಿ ಸಂಘಟಿತರಾದಾಗ ಮಾತ್ರನೇ ಸಮಾಜದಲ್ಲಿ ನಿಸ್ವಾರ್ಥ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರು ಸಹ ಸಮಕಾಲೀನ ಸದ್ಗುರುಗಳಲ್ಲಿ ಅವರು ಸಹ ಒಬ್ಬರು. ಅಂಥ ಗುರುಗಳ ಒಂದು ಆಸರೆಯಿಂದ ಅವರ ಆಶ್ರಯದಲ್ಲಿ ಹೋದಾಗ ನಾವು ಸಹ ಆ ಒಂದು ಆತ್ಮ ಜಾಗೃತಿ ಆದಾಗ ಈ ಒಂದು ಸಮಾಜಕ್ಕೆ ದೇಶಕ್ಕೆ ಬದಲಾವಣೆ ತರಲು ಸಾಧ್ಯ, ಸೇವೆ ನಿಸ್ವಾರ್ಥವಾಗಿ ಮಾಡಲು ಸಾಧ್ಯ ಅಂತ. ಸುಮಾರು 50-51 ವರ್ಷದಷ್ಟು ಬದುಕಿ 25ಕ್ಕೂ ಹೆಚ್ಚು ಕಾದಂಬರಿಯನ್ನು ಬರೆದು ಕನ್ನಡ ಸಾಹಿತ್ಯ ಆಮೇಲೆ ನಾಟಕವನ್ನು ಬರೆದು ಕೆಲವು ಚಲನಚಿತ್ರದಲ್ಲಿ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ. ಆ ಕಾಲದಲ್ಲಿ ಯಾವುದೇ ದೊಡ್ಡ ಪ್ರಶಸ್ತಿ ಆಗಲಿ ಪ್ರಚಾರಕ್ಕಾಗಲಿ ಬೆನ್ನು ಹೋಗದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತ ಸಾಧನೆ ಮಾಡಿದಂಥ ಒಬ್ಬ ತಪಸ್ವಿ ವಿಶ್ವಕುಮಾರ್. ಕೇವಲ ಸಾಹಿತಿ ಮಾತ್ರ ಅಲ್ಲ, ಅವರು ಗೀತೆಯನ್ನು ಹಾಡ್ತಿದ್ರು, ಅವರು ಹಾರ್ಮೋನಿಯಮನ್ನು ನುಡಿಸ್ತಿದ್ರು, ಅವರು ವೇದಿಕೆ ಮುಖಾಂತರ ನಾಟಕದ ಮುಖಾಂತರ ಪಾತ್ರವನ್ನು ಮಾಡುತ್ತಿದ್ದರು, ನಿರ್ದೇಶಕರಾಗಿದ್ದರು. 1-2 ಪ್ರತಿಭೆ ಅಂತ ಹೇಳೋದಲ್ಲ, ಹಲವು ಪ್ರತಿಭೆಗಳಲ್ಲಿ ಒಂದು ವ್ಯಕ್ತಿಯನ್ನು ನಾವು ಕಂಡದ್ದು ಅದು ವಿಶ್ವಕುಮಾರ್ ಅವರನ್ನು ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಜಾರಂದಯನ ಆದಿಕ್ಷೇತ್ರ ಜಾರ ಮುಡುಶೆಡ್ಡೆ ವಾಮಂಜುರುಡು ನಿಧಿ ಕುಂಭಾಪಕ ಶಿಲಾನ್ಯಾಸ ಕಾರ್ಯಕ್ರಮ ನವೆಂಬರ್ 30 ನಡಪರೆ ಉಂಡು. 15 ಕೋಟಿ ರೂಪಾಯಿ ಖರ್ಚಿಡು ಹಂತವಾದ ಜೀರ್ಣೋದ್ಧಾರ ನಡಪಾಯರೆ ನಿರ್ಧಾರ ಮಲ್ದಿರು. ವಾಮಂಜೂರು ಮೂಡುಶೆಡ್ಡಿದ ಪುದರ್ಪೊಯ್ಯ ದೈವ ಕ್ಷೇತ್ರ ಜಾರಡ್ ಜಾರಂದಯ ಬಂಟ ಪರಿವಾರ ಸಾನ್ನಿಧ್ಯ ಬೊಕ್ಕ ಕಲ್ಲುಟ್ಟಿ ಕ್ಷೇತ್ರ ಸಾನ್ನಿಧ್ಯುಡು ನವೆಂಬರ್ 30 ಕಾಂಡ 8 ಗಂಟೆಡ್ದು ನಿಧಿ ಕುಂಭ ಬೊಕ್ಕ ಶಿಲಾನ್ಯಾಸ ಕಾರ್ಯಕ್ರಮ ನಡಪರೆಯುಂಡು. ಆ ಬಗೆಟ್ ದೈವಜ್ಞರು ಪ್ರಕಾಶ್ ವಿ ಹೊಳ್ಳ ಶಕ್ತಿನಗರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟಡು ಪಾತಿರ್ದು ಇವರ ಗುರಿಯರು. ಕ್ಷೇತ್ರದ ತಂತ್ರಿ ಕೊರ್ಗಿಪೈಲು ನಾರಾಯಣ ಮಯ್ಯರನ ಪೌರಾಹಿತ್ಯುಡು ಧಾರ್ಮಿಕ ವಿಧಿ ವಿಧಾನ ನಡಪುಂಡು. ವಾಸ್ತು ತಜ್ಞರು ಮಹೇಶ್ ಮುಣಿಯಂಗಲ ಮೇರೆನ ವಾಸ್ತು ವಿನ್ಯಾಸದೊಟ್ಟಿಗೂ 15 ಕೋಟಿ ರೂಪಾಯಿ ಖರ್ಚಿಡು ಹಂತವಾಗಿ ಕ್ಷೇತ್ರ ಜೀರ್ಣೋದ್ಧಾರ ನಡಪಾರೆ ನಿರ್ಧಾರ ಮಲ್ದಂಡ. ನವೆಂಬರ್ 11 ಜಾರ ಚಾವಡಿಡು ಪ್ರಧಾನ ದೈವ ಜಾರಂದಯ ಬಂಟ ಮಾಯಂದಾಲ್ ದೈವಲಿನ ನೇಮ ನಡಪಾದನಂದು 30 ಕಾಂಡ 1 ಗಂಟೆಗೆ ಸರಳ ಜುಮ್ಮಾದಿ ಬಂಟ ಬೊಕ ಪರಿವಾರ ದೈವಲಿಗೆ 11 ಗಂಟೆಗೆ ಜಾರ ಆದಿ ಕ್ಷೇತ್ರದ ಗಿರಿಟ್ ಗ್ರಾಮ ದೈವ ಬಂಟ ಸರಳ ಜುಮ್ಮಾದಿ ಬಂಟ ಬೊಕ ಪರಿವಾರ ದೈವಲಿಗೆ ನಿಧಿ ಕುಂಭ ಬೊಕ ಶಿಲಾನ್ಯಾಸ ಕಾರ್ಯಕ್ರಮ ನಡಪಾವುಂಡು. ಈ ಮಾತ ಧಾರ್ಮಿಕ ಕಾರ್ಯಲಿಗೆ ಭಕ್ತರ ಮಾತ್ರ ಇತ್ತಿಡ್ಲ ಸಾಯ ಸಕಾಯ ಕೊರಡೊಂದು ಪ್ರಕಾಶ್ ಬಿ ಹೊಳ್ಳ ಭಿನ್ನೈತೊಂಡೆರ. ತಂತ್ರಿ ನಾರಾಯಣ ಮಯ್ಯರ್ ಪಾತ್ರದ ಶ್ರೀ ಆದಿಕ್ಷೇತ್ರ ಜಾರ ತುಳುನಾಡ್ದ ಕಾರ್ಣಿಕ ಕ್ಷೇತ್ರಲೆಡು ಪೊಂಜಾದುಂಡು. ಸಾನ್ನಿಧ್ಯ ಪ್ರಧಾನ ದೈವಲಾದ ಉಳ್ಳಾಯ
ಜಾರಂದಯ್ಯ ಬಂಟ ಸರಳ ಧೂಮಾವತಿ ಬಂಟ ಕಾಂತೇರಿ ಧೂಮಾವತಿ ಬಂಟ ಮಾಯಂದಲ್ ದೈವ ಪಿರಿಚಾಮುಂಡಿ ಬಬ್ಬರಿಯ ದೈವಲು ಕ್ಷೇತ್ರ ಬೊಕ್ಕ ಗ್ರಾಮದ ಮಾಗಣದ ದೈವಲಾದುಂಡು ಕ್ಷೇತ್ರದ ಆದಿ ದೈವಲಾದ ಕಲ್ಲುಟ್ಟಿ ಪಟ್ಟದ ಅಣ್ಣಪ್ಪ ಸ್ವಾಮಿ ಜಾಗೆದ ಪಂಜುರ್ಲಿ ನಾಗಬ್ರಹ್ಮ ಪ್ರಧಾನ ಸಾನ್ನಿಧ್ಯಲಾದುಂಡು ಪಂಡ್ಯರ ಜಾರ ಆದಿ ಕ್ಷೇತ್ರದ ಗಡಿ ಪ್ರಧಾನರು ಜತ್ತಿ ಪೂಜಾರಿ ಜಾರ ಗುರ್ಕಾರ್ಯರ ಉದಯಶಂಕರ ಜಾರಮನೆ ಕಾರ್ಯಂತರಿ ಎಂ ವಿಠಲ ಪೂಜಾರಿ ಕುಕ್ಕುದಡಿ ಪಣವದ ಗುರ್ಕಾರ್ಯರ ಜೀವನ್ ದಾಸ್ ಜಾರ ಸುದ್ದಿ ಕೊಟ್ಟುಡಿದ್ದೇರು. ಶ್ರೀ ಕ್ಷೇತ್ರ ಜಾರ ಸಪರಿವಾರ ಜಾನಂದಾಯ ಬಂಟದ ಇವಲ್ಲಂಜಿ ಎಲ್ಲಂಜಿದ 30ನೇ ತಾರೀಕಿಗೆ ನಡಪುನ ಚಿತ್ತನ ಶಿಲಾನ್ಯಾಸ ಕಾರ್ಯಕ್ರಮದ ವಿಚಾರವಾದ ಇರಿತ ಒಂಜಿ ಕಾರ್ಯಕ್ರಮ ನೆಂಕುಲು ಮೂಲ ಮಲ್ತೊಂದುಲ್ಲ ದಾಯಿಗಿಂದ ಬಂದಾಗ ಜಾರಂದಾಯನ ಮೂಲ ಕ್ಷೇತ್ರ ಸರಿ ಸುಮಾರು 800 ವರ್ಷದ ಇತಿಹಾಸ ಈಗ ಉಂಡು ಪಂಪಚಿತ್ತನ ವಿಚಾರದಂಕ ಮಾತ ಕೇಂದ್ರದ ಗೊತ್ತುಂಡು ಅಂಚಿತ್ತನ ಒಂಜಿ ಆ ಜಾರಂದಾಯ ಬಂಟದ ಒಂಜಿ ಆ ಶಿಲಾನ್ಯಾಸ ಕಾರ್ಯಕ್ರಮ ಅನೇಕ ಜನಕುಲಲ್ಪತ್ತು ಸೇರುಡು ಪೊರ್ಲುಡ ಒಂಜಿ ಕಾರ್ಯಕ್ರಮ ನೆರವೇರದ ಬರುಡು ಪಂಪಚಿತ್ತನ ವಿಚಾರದ ಒಂದು ಮಾತೆರೆಗಲ ಈ ಒಂಜಿ ಆ ವಿಚಾರ ಪಸರಿಸಾಯರೆ ಈ ಒಂಜಿ ಸುದ್ದಿಗೋಷ್ಠಿಯ ಮುಖಾಂತರವಾದ ನಮ್ಮ ವಿನಮಾತ ಮಲ್ಪುನ ಪಂಪಚಿತ್ತನ ಸಂಕಲ್ಪನ ಮಲ್ತೊಂದು ನಾಯ್ಕ ಮಾಡಬೇಕಿತ್ತನ ಈ ಪೂಜಾರ್ಲ ವಂಶ ಪಟ್ಟದ ಆಧಿಪತ್ಯನೇ ಪಡೆಯಿಂದ ಬತ್ತಿಂಗಿತ್ತನ ಪಟ್ಟದ ದೈವ ಅಣ್ಣಪ್ಪ ಅಂಜೆ ಜಾಗೆದ ಪಂಜುರ್ಲಿ ಪಣದು ಅಣ್ಣಪ್ಪ ಸ್ವರೂಪದ ಆರಾಧನೆ ಪಡೆಯಿಂದ ಬರ್ತದೆ. ಕೆಲವು ಕಾಲದಿಂಚಿ ಜೀರ್ಣೋದ್ಧಾರದ ನಿಮಿತ್ತವಾದ ಪ್ರಕ್ರಿಯೆಯಲ್ಲಿ ನಡೆತಂದು ಎಲ್ಲ ಮನೆ ತೀರ್ಮಾನ ಮಂತಿ ಪ್ರಕಾರವಾದ 30 ತಾರೀಕು ಗುರುವಾರ ಪುಲ್ಯಕಾಂಡೆ 6:28 ಜಾರದ ಕಲ್ಲುಟ್ಟಿನ ನವಾರೂಢ ನಿರ್ಮಾಣದ ಅಂಗವಾದಿ ನಿಧಿಗುಂಬ ಸ್ಥಾಪನೆ ಬೊಕ್ಕ ಶಿಲಾನ್ಯಾಸ ಕರ್ಮಾಚರಣೆ ಅವೇಳಿದ ಬೊಕ್ಕ ಜಾರದ ಗುತ್ತು ಕನಿಷ್ಠ 1200ರಿಂದ 1400 ವರ್ಷ ಇತಿಹಾಸ ಇತ್ತೊಂದು ಈಗ ಸಂಪೂರ್ಣ ಜೀರ್ಣಾವಸ್ಥೆಯುಂಡು ಜೀರ್ಣೋದ್ಧಾರ ಮಲ್ಪೋಡು ಬಣ್ಣದೆ ಅಷ್ಟಮಂಗಲ ಭ್ರಷ್ಟಿನ ಮಾತಾ ಮುಗಿತೊಂದು ಪ್ರಾಶ್ಚಿತ್ಯ ಕರ್ಮಾಚರಣೆ ಮುಗಿತೊಂದು ಧರ್ಮದೈವ ಸಾರಾಳ ಧುಮಾವತಿನ ಉಂಡು ಮಲ್ಪಾದ ಶಿಲಾನ್ಯಾಸ ತುಳುನಾಡು ಕಟ್ಟು ಪ್ರಕಾರವಾದಿ ಆವೇರು ಉಂಡು 8:20 ಆಸ್ಪಾಸದ ಸುಲಕ್ಕನಡು ಬಿಲ್ಲವ ಭವನ ಇರಾ ಸಂಪಿಲ ಎಂದತ ಉದಿಪನ ಲೇಸ್ ಐತಾರ ನಡೆತಂಡ ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಉದಿಪನ ಮಲ್ತೆರ್ ಯುಟಿ ಖಾದರ್ ವಿನಯ್ ಕುಮಾರ್ ಸೊರಕೆ ಕೋಟಾ ಶ್ರೀನಿವಾಸ ಪೂಜಾರಿ ಲೇಸ್ಡ್ ಪಾಲ್ದೊಂಡೆರ್. ಉಳ್ಳಲ ತಾಲೂಕದ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ಇರಾ ಸಂಪಿಲೆಂದೆತ ಬಿಲ್ಲವ ಭವನ ಉದಿಪನಲ್ಲಿ ಸೈತಾರ ನಡೆತಂಡ ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಬಿಲ್ಲವ ಭವನ ಉದಿಪನ ಮಲ್ತೆರ. ರಾಜ್ಯದ ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಭವನದ ವೇದಿಕೆ ಉದಿಪನ ಮಲ್ತೆರ. ಸಭಾಲಿಸಡ್ ಇರಾ ಬಿಲ್ಲವ ಸಂಘದ ಗುರುಕಾರ್ಯರ ಜಯರಾಮ ಪೂಜಾರಿ ಸೂತ್ರ ಬೈಲ್ ಮಾತ್ರೆಲ್ಲ ಎತ್ಕೊಂಡು ಸುರುತ ಪಾತ್ರ ಪಂಡದ 4 ವರ್ಷದ ಮೈಲ್ಯ ಕಟ್ಟೋಣ ಕಟ್ಟಿರ ಬಿದಾರ್ದಿ ಈತ್ ಮಲ್ಲ ಭವನ ಆತಂಡ ಕೊರೋನಾದ ಪಕ್ಕ ಕೆಲಸ ಜಿಂಕಂಡ ಯುಟಿ ಖಾದರ್ ಕೋಟಾ ಶ್ರೀನಿವಾಸ ಪೂಜಾರಿ ಬೊಕ್ಕ ಜನಪ್ರತಿನಿಧುಲು ರಾಜಕೀಯ ನಾಯಕರನ ಪ್ರಯತ್ನ ಸರ್ಕಾರದ್ದು ಒಟ್ಟು 35 ಲಕ್ಷ ರೂಪಾಯಿ ಅನುದಾನ ಒದಗಾದರೆ 1 ಕೋಟಿ 30 ಲಕ್ಷ ರೂಪಾಯಿ ಅಂದಾಜಿ ಖರ್ಚು ಆದುಂಡು ದಿವಾಕರ್ ಕನ್ಸ್ಟ್ರಕ್ಷನ್ದಾರ್ ಪೊರ್ಲುದ ಕಟ್ಟೋಣ ಕಟ್ಟಾದು ಕೊಡ್ತಾರಂದು ಪಂಡಿರ. ರಾಜ್ಯ ವಿಧಾನಸಭೆತ ಸಭಾ ಗುರುಕಾರ್ಯರ ಯುಟಿ ಖಾದರ್ ಸಭಾಲಿ ಉದಿಪನ ಮಲ್ತೆರ. ಯುಟಿ ಖಾದರ್ ಪಾತಿರ್ದಿ ಭವನಗು ಜಾಗೆ ಮಲ್ತು ಕೊರ್ನಕ್ಲಿಗೆ ಅಕ್ಲನ ಕುಟುಂಬಗೂ ಮೆಚ್ಚಿಗೆ ಸಂದಾವೆ. ಇಡೀ ಗ್ರಾಮದ ಅಭಿವೃದ್ಧಿಗೆ ಒಂದು ಜಾಗೆ ಕೊಡ್ತೇರ. ಒಂದಿಡೀ ಇರಾ ಗ್ರಾಮದ ಸ್ವಾಭಿಮಾನದ ಕಟ್ಟೋಣ ಆದ ತರೆದಿರ್ತದನಂದು ಪನ್ಪೆ ಬಾರಿ ಪ್ರಾಮಾಣಿಕವಾಯಿನ ಬಿಲ್ಲವ ಸಮಾಜದ ಒಂದು ಸೌಹಾರ್ದತದ ಕೇಂದ್ರ ಅವಡ್ ಮಳೆಯಲ್ಲಿ ಬಿಲ್ಲವ ಭವನ ಆತಂಡ ಬಂಟೆರ್ನ ಭವನ ಆತಂಡ ಇತ್ತೆ ಬಿಲ್ಲವ ಭವನ ಆತಂಡ ಶೈಕ್ಷಣಿಕವಾದ ಮಾತ ಸಮಾಜಲ ಪಜ್ಜೆ ದಿವಡೊಂದು ಪಂಡ್ಯರ. ವಿನಯ್ ಕುಮಾರ್ ಸೊರಕೆ ಪಾತ್ರದ 14 ವರ್ಷದಲ್ಲೇ ಏರ್ಲ ಎನ್ನಂದಿನಂಚಿನ ಭವನ ಆತಂಡ ಯಕ್ಷಗಾನ ಮೇಳೊಡ್ದು ಆಟಗು ಹೊಸ ರೂಪಕೊರ್ನ ಊರು ಇರ ಮೇಳದ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಮೂಲುಲ್ಲೆರ ಮಾತ ಸಮಾಜದಕ್ಲಿನ ಒಟ್ಟು ಸೇರವನ ಕೆಲಸ ಮುಲ್ಪ ಆತನಂದು ಪಂಡ್ಯರ. ವಿಧಾನ ಪರಿಷತ್ ಸದಸ್ಯರು ದುಂಬುದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಾತ್ರದ ಕೋಟಿ ಚೆನ್ನಯ್ಯ ಸೇನಾ ತರಬೇತಿ ಸಂಸ್ಥೆ ಹೆಸರು ಮಲ್ತ ಅವು ಉಂತುದು ಬೊಕ್ಕ ಚಾಲ ತಂಡ ಬಿಲ್ಲವ ಅಭಿವೃದ್ಧಿ ಕೋಶ ಮಲ್ತ ಅವು ಬುಡ್ಚಿಂದು ಅಕೇರಿ ತಕ್ಷಣ ನಿಗಮ ಮಲ್ತ ಆಂಡ ಪಣವು ಕೊರಿಯರೆ ಸಾಧ್ಯ ಐಜಿ ಸಮಾಜದ ಬಾರಿ ಬಡವನ ಬಾಲೆಗ್ಲ ಎಡ್ಡೆ ಗುಣಮಟ್ಟದ ಬರವು ಕುರುಂಡ ಸಾರ್ಥಕ ಕಲೆ ವ್ಯವಸ್ಥೆಡ್ ಡಾಕ್ಟರ್ ರಾಜ್ಕುಮಾರ್ ಲೋಕಿಗೆ ಮಾದರಿ ಆಂಡ ಅಂಚಿನ ರಡ್ಡನೆ ತಲೆಮಾರು ಪುಟ್ಟದ ಬರಡೊಂದು ಪಂಡ್ಯರ. ಯಶವಂತ ಪೂಜಾರಿ ದೇರ ಜಯಗುತ್ತು ರಮೇಶ್ ಪೂಜಾರಿ ಸಂಪಿಲ ಸಂಘದ ಗುರುಕಾರ್ಯರು ಜಯರಾಮ ಪೂಜಾರಿ ಬಕ ಅರಣ ಬಡಿದಿಗ ಇಂಚ ಬಿಲ್ಲವ ಭವನ ಎರೆ ಕಾರಣಕರ್ತರಾಯಿನ ಮಲ್ಲ ಮಟ್ಟಡ ಪುಣೆ ನಕ್ಲಿಗ ಸಮ್ಮನದ ಮರ್ಯಾದೆ ಮಲ್ತೆರ.
ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಬಣಾವದ ಗುರುಕಾರ್ಯರ ಆರ್ ಪದ್ಮರಾಜ್ ಇಂಚ ಬೆನ್ನೀರು ಪಾತಿರ್ದು ಎಡ್ಡೆ ಬೈಕಿಯರ ಕಟೀಲ್ ಆಜ್ಮೇಳಲನ ಸಂಚಾಲಕರ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಕಂಕನಾಡಿ ಗರೋಡಿ ಗುರುಕಾರ್ಯರು ಚಿತ್ತರಂಜನ್ ಬುಲಿಚಿಲ್ಪರ ಬೆನ್ನಿದಾರ ಜಯರಾಮರಾವ್ ಬಂಟ್ವಾಳ ತಾಲೂಕು ಬಿಲ್ಲವ ಸಂಘದ ಗುರುಕಾರ್ಯರು ಸಂಜೀವ ಪೂಜಾರಿ ಪಂಜಾಜೆ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ನವನೀತ ಸುವರ್ಣ ಬಂಟ್ವಾಳ ತಾಲೂಕು ಬಿಲ್ಲವ ಸಂಘದ ಮಹಿಳಾ ಸಮಿತಿ ಗುರುಕಾರ್ತಿ ಶೈಲಜಾ ರಮೇಶ್ ಈರಾ ಬಂಟೇರ್ನ ಸಂಘದ ಗುರುಕಾರ್ಯರು ಜಗದೀಶ್ ಶೆಟ್ಟಿ ಈರಾ ಮಲಯಾಳಿ ಬಿಲ್ಲವ ಸಂಘದ ಗುರುಕಾರ್ಯರು ಚಂದ್ರ ಆಸ್ಕರ್ಕೇರ ಗುಜರಾತ್ ಬಿಲ್ಲವ ಸಂಘದ ಹರೀಶ್ ಪೂಜಾರಿ ಈರಾ ಗ್ರಾಮ ಪಂಚಾಯತ್ ದುಂಬುದ ಗುರುಕಾರ್ಯರು ಅಬ್ದುಲ್ ರಜಾಕ್ ಕುಕ್ಕಾಜೆ ಕೊಟ್ಟಾರ ಸಮಾಜ ಸೇವಾ ಸಂಘದ ಗಣೇಶ್ ಅತ್ತವರ ಒಡಿಪುದ ಡಾಕ್ಟರ್ ಸಂತೋಷ್ ಕುಮಾರ್ ಪೆರಂಪಳ್ಳಿ ಬಂಟ್ವಾಳ ತಾಲೂಕು ಮಡಿವಾಳ ಸಂಘದ ಪುಷ್ಪರಾಜ ಕುಕ್ಕಾಜೆ ಮುಡಿಪು ವಿಶ್ವಕರ್ಮ ಸಮಾಜ ಸಂಘದ ಯೋಗೀಶ್ ಆಚಾರ್ಯ ಮುಡಿಪು ಉಬಾರ್ದ ಡಾಕ್ಟರ್ ರಾಜಾರಾಮ ಕಿವಿ ಇರಾ ಕುಲಾಲ ಸಂಘದ ಗೋಪಾಲ ಮಾಸ್ಟರ್ ಬಿಲ್ಲವ ಮಹಾಮಂಡಲದ ಬೇಬಿ ಕುಂದರ್ ಜಿಲ್ಲಾ ಪಂಚಾಯತ್ ದುಂಬುದ ಒತ್ತು ಗುರುಕಾರ್ಯರು ಸತೀಶ್ ಕುಂಪಳ ಕರ್ನಾಟಕ ರಾಜ್ಯ ಪಿರ ಉರಿದಿನ ವರ್ಗೋಲೆನ ಆಯೋಗದ ಸದಸ್ಯರು ಕೆಟಿ ಸುವರ್ಣ ಬೊಗ ಸದಾಶಿವ ಉಳ್ಳಾಲ ಪ್ರಶಾಂತ್ ಗುತ್ತರ್ ಭುವನೇಶ್ ಪಚ್ಚನಡ್ಕ ಇಂಚ ಬಿನ್ನೆರು ಪಾಲ್ತೊಂಡೆರ ದಿನೇಶ್ ಸುವರ್ಣರಾಯಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಪನ್ಪನ ಒಂಜಿ ಸಂಘ ಊರು ಉದ್ದೀಪನಾಂಡ್ ಎಂಕ್ಲೊಂಜಿ ಎಲ್ಲಿ ಒಂಜಿ ಆಫೀಸ್ ಲೆಕ್ಕ ಒಂಜಿ ಕಟ್ಟಡ ನಿರ್ಮಾಣ ಮಲ್ಪರೆ ನಿರ್ಧಾರ ಮಲ್ತ ಈ ಪೂರ ಕೆಲಸ ಕಾರ್ಯ ಕಾಮಗಾರಿ ಪೂರ ನಡಪಡುದಂದ ಐಕ್ ಆರ್ಥಿಕವಾದ ಸರ್ಕಾರದ ಅನುದಾನಲ ಎಂಕ್ಲೆಗೆ ಒದಗಿಸಿ ಕೊಡ್ಪನಲ್ಪ ನಮ್ಮ ಕ್ಷೇತ್ರದ ಶಾಸಕರು UT ಖಾದರ್ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಬಿರ್ಲಾ ಮಲ ಸುರುತ ಅಂತೊಡೆ ಕರ್ನಾಟಕ ಸರ್ಕಾರದ್ದು ಇದು ಬರೇ ಬಿಲ್ಲವರ ಭವನ ಮಾತ್ರ ಅಲ್ಲ, ಇಡೀ ಹಿರಾ ಗ್ರಾಮದ ಸ್ವಾಭಿಮಾನದ ಒಂದು ಕಟ್ಟಡವಾಗಿದ್ದಲ್ಲಿ ಎತ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರೀತಿ ವಿಶ್ವಾಸ ಸೋದರದ ತಾಳ್ಮೆಯಿಂದ ಎಲ್ಲರ ಸಹಕಾರ ಪಡೆದುಕೊಂಡು ಹೋದ್ರೆ ಯಾವುದು ಕೂಡ ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಈ ಬಿಲ್ಲವ ಭವನ ಎಲ್ಲರಿಗೂ ಕೂಡ ಒಂದು ಇವತ್ತು ತೋರಿಸಿಕೊಡುವಂತ ಕೇಂದ್ರ ಒಂದು ಕಟ್ಟಡ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಈ ಸಿನಿಮಾ ಲೋಕ ಮಾತ್ರ ಅಲ್ಲ, ಇಡೀ ಕಲೆಯ ವ್ಯವಸ್ಥೆಗಳಲ್ಲಿ ಇಡೀ ಜಗತ್ತಿಗೊಂದು ಮಾದರಿಯಾದವರು ಈಗ ನಮ್ಮ ಜೊತೆ ಇಲ್ಲ. ಎರಡನೇ ತಲೆಮಾರು ಹುಟ್ಟಿ ಬರಬೇಕು. ಸಮಾಜದಲ್ಲಿರುವಂಥ ಕಟ್ಟ ಕಡೆ ಕೊಡು ಬಡವನ ಮಗು ಕೂಡ ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣ ಮಾಡಿದರೆ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗತ್ತೆ ಅನ್ನೋದು ನಾವೆಲ್ಲ ನಂಬಿಕೊಂಡಿರುವಂಥ ನಂಬಿಕೆಗಳು. ಆ ಹಿನ್ನೆಲೆಯಲ್ಲಿ ಈರಾ ಬಿಲ್ಲವ ಸಂಘ ಮಾಡುವಂಥ ಒಳ್ಳೆಯ ಕೆಲಸಗಳಿಗೆ ನಾವೆಲ್ಲ ಒಟ್ಟಾಗಿ ಬೆಂಬಲ ಕೊಡೋಣ ಅನ್ನುವಂಥ ಮಾತು ಹೇಳಿ ಬೇತೆ ಬೇತೆ ಬೇಡಿಕೆಲೆನ ನಡಪಾದು ಕೊರಿಯರೆ ಒತ್ತಾಯ ಮಲ್ತದ ಡಿಸೆಂಬರ್ 1 ಕೊಡ್ಲಡು ಪ್ರತಿಭಟನೆ ನಡಪಾಯರೆ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರನ ಬೊಕ 4ನೇ ದರ್ಜೆ ನೌಕರರನ ಸಂಘ ನಿಘಂಟು ಮಲ್ದಂಡ. ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರನ ಸಂಘದ ಗುರುಕಾರ್ಯರ ಅನಿಲ್ ಕುಮಾರ್ ಅಂಗಾರೆ ಸುದ್ದಿಕೊಟ್ಟರು ಪಾತ್ರದ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರನ ಬಕ 4ನೇ ದರ್ಜೆ ನೌಕರರನ ಸಂಘದ ನಿಲ್ಲಿಟ್ಟು ಪಾಕ ಬೇಡಿಕೆಲೆ ನಡಪಾದು ಕೊರಿಯರೆ ಒತ್ತಾಯ ಮಲ್ತದ ಡಿಸೆಂಬರ್ 1 ಮಾಮಲ್ಲ ಪ್ರತಿಭಟನೆ ನಡಪಾಂಡು ಬೇಡಿಕೆಲೆನ್ನು ದುಂಬುದಿದ್ದು ಕರಿನ 20 ವರ್ಷಲೆಡ್ದು ಪೊರಂಬಾಟ ನಡಪಾಂದು ಬೈದ ಪೌರ ಕಾರ್ಮಿಕರನ ನಾಯಕರನ ಒಟ್ಟುಗೂ ಚರ್ಚೆ ಮಲ್ತದ ಪೌರ ಕಾರ್ಮಿಕರನ 30 ವರ್ಷಲೆನ ಸಮಸ್ಯೆಲೆನ ಪರಿಹಾರ ಮಲ್ಪುವ ಮಾತ ಗುತ್ತಿಗೆ ಪೌರ ಕಾರ್ಮಿಕರ ಬಕ ಬೇತೆ ನಿರ್ಮಲದ ಕಾರ್ಮಿಕರನ್ನು ಕಾಯ ಮಲ್ಪರ ನಿರ್ಧಾರ ಮಲ್ತದ ಪ್ರಣಾಳಿಕೆಡ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಘೋಷಣೆ ಮಲ್ದೇರ ವಾ ಘೋಷಣೆ ತೀರ್ಮಾನಲ ಇಡೀ ಪ್ರಮಾಣ ಅನುಷ್ಠಾನ ಮಲ್ಪರೆ ಅಧಿಕಾರುలు ಕಾಳಜಿದೆ ತೊಂದುಜೆರ ಅಂಚಾದ ಪೌರ ಕಾರ್ಮಿಕ ಮಹಾಜನ ಸಂಘ ನೇರ ಪಾವತಿ ಪಿತಯ ಗುತ್ತಿಗೆ ಪೌರ ಕಾರ್ಮಿಕರು ಉಳಚರಂಡಿ ಸ್ವಚ್ಛತಾ ಕಾರ್ಮಿಕರು ಲೋಡರ್ಸ್ ಕ್ಲೀನರ್ಸ್ ಡ್ರೈವರ್ಲು ಬಕ ನಾಯಕರನ್ನು ತುರ್ತು ಕಾಯಂ ಮಲ್ಪರೆ ಒತ್ತಾಯ ಮಲ್ತದ ಡಿಸೆಂಬರ್ 4 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಎದುರು ಒಂಜೇ ಪಡ್ತುಡು ಮಾಮಲ್ಲ ಪ್ರತಿಭಟನೆ ನಡಪಾಯರ ನಿರ್ಧಾರ ಮಲ್ದಾಂದು ಅನಿಲ್ ಕುಮಾರ್ ಪಂಡೆರ ದಲಿತ ನಾಯಕರು SP ಆನಂದ ಬಕ ಸಂಘಟನೆದಕ್ಕಲು ಸುದ್ದಿ ಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತು ಏನು ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಫಲ ಸಿಕ್ಕಿಲ್ಲ. ಉದಾಹರಣೆಗೆ ಇವತ್ತು ನಮ್ಮ ಪಕ್ಕದಲ್ಲಿರುವಂಥ ಈ 3 ಪೌರ ಕಾರ್ಮಿಕರಿದ್ದಾರೆ. ಅವರು ಹಿಂದೆ ಸಹ ಒಂದು 20 ವರ್ಷದಿಂದ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದರು. ದಿನಗೂಲಿ ಇರ್ಬೋದು, ಗುತ್ತಿಗೆ ಆಧಾರದಲ್ಲಿ ಇರ್ಬೋದು, ಈ ರೀತಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಾಗ ಅವರು ಕೂಡ ನೇರ ನೇಮಕಾತಿಯಿಂದ ವಂಚಿತರಾಗಿದ್ದಾರೆ. ಅದು ಬಹಳಷ್ಟು ಬೇಸರ ಸಂಗತಿ. ಯಾಕಂದರೆ ಇನ್ನೂ ಅವರಿಗೆ ವಯಸ್ಸು ಕಳೆದು ಹೋಗ್ತದೆ. ಇನ್ನು ಅವರು ಇನ್ನೂ ಪರ್ಮನೆಂಟ್ ಹೇಗೆ ಮಾಡ್ತೀರಿ? ಆನಂತರ ನಿಮಗೆ ಪಾಲಿಕೆ ಸರ್ಕಾರಕ್ಕೆ ಅವರ ವಯೋಮಿತಿ ಅಡ್ಡ ಬರುತ್ತೆ.
ಆಗಿರೋ ಇಷ್ಟ ತನಕ ಅವರು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಆಯಿತು? ಅವರ ಹೆಂಡತಿ ಮಕ್ಕಳು ಮುಂದೆ ಯಾರು ಬೀದಿ ಪಾಲಾಗ್ತಾರೆ? ಅವರ ನೋಡುವಂಥ ಸ್ಥಿತಿ ಏನು ಬರುತ್ತೆ? ಇಂಥದ್ದೆಲ್ಲ ಒಂದು ಜಟಿಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ. ಅದರಿಂದ ಏನು ಇವತ್ತು ನಗರ ಪಾಲಿಕೆಯಲ್ಲಿ ನೇರ ನೇಮಕಾತಿ ಇರ್ಬೋದು ಅಥವಾ ನೇರ ಪಾವತಿ ಇರ್ಬೋದು. ಈಗ ನೇರ ಪಾವತಿಯಲ್ಲಿ ಅವರ 3 ಹೆಸರುಗಳನ್ನು ನಾವು ಹಾಕಿಸಿದ್ದೇವೆ. ಆದರೂ ಕೂಡ ಅವರು ನಿಜವಾಗಿ ಅವರು ಪರ್ಮನೆಂಟ್ ಆಗಬೇಕಿತ್ತು. ಯಾಕಂದರೆ ಅವರು ಸೀನಿಯರ್ ಮೋಸ್ಟು, ಅದಲ್ಲದೆ ಸ್ಥಳೀಯರು ಕೂಡ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ನಲ್ಪನೆ ಒಡಿಪು ಘಟಕಗೂ ಸಹಕಾರ ರತ್ನ ಜಯಕರ ಶೆಟ್ಟಿ ಇಂದ್ರಾಳಿ ಗುರ್ಕಾರರಾತಿರ ಈ ಬಗೆಟ್ ಒಡಿಪುದ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠಟು ಟ್ರಸ್ಟ್ದ ಸಮಾಲೋಚನಾ ಸಭೆ ನಡಪಾದಿರು. ನವೆಂಬರ್ 25 ಒಡಿಪುದ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠಟು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ತಾಪಕ ಗುರ್ಕಾರ್ಯರು ಸತೀಶ್ ಶೆಟ್ಟಿ ಪಟ್ಲ, ಒಡಿಪುದ ಪುರುಷೋತ್ತಮ ಶೆಟ್ಟಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ದುಂಬದ ಗುರ್ಕಾರ್ಯರು ಪ್ರೊಫೆಸರ್ ML ಸಾಮಗ, ಟಿ ಶಂಭು ಶೆಟ್ಟಿ, ಸುಧಾಕರ ಆಚಾರ್ಯರ್ನ ದುಂಬಾಳ್ತೆಡ್ ನಡಪೈನ ಸಮಾಲೋಚನಾ ಸಭೆಟ್ ಟ್ರಸ್ಟ್ದ ನಲ್ಪನೆ ಹೊಸ ಒಡಿಪು ಘಟಕದ ಗುರ್ಕಾರ್ಯರಾದ ಸಹಕಾರ ರತ್ನ ಜಯಕರ ಶೆಟ್ಟಿ ಇಂದ್ರಾಳಿರನ್ ಮಾತೆರ್ನಲ ಒಪ್ಪಿಗೆಡ್ ಅಜತದಿರ. ಜಯಕರ ಶೆಟ್ಟಿ ಯಕ್ಷಗಾನ ಕಲಾಕ್ಷೇತ್ರ ಗುಂಡಿಬೈಲ್ ಒಡಿಪುದ ಮರ್ಯಾದೆ ಗುರ್ಕಾರ್ಯರಾದ ಬೊಕ ಪಾಕ ಪ್ರತಿಷ್ಠಿತ ಸಂಘ ಸಂಸ್ಥೆಲೆಡ್ ಗುರ್ತ ಮಲ್ತೊಂದಿರ. ಒಡಿಪು ಘಟಕದ ಮರ್ಯಾದೆ ಗುರ್ಕಾರ್ಯರಾದ ಉಜ್ವಲ್ ಡೆವಲಪರ್ಸ್ದ ಪುರುಷೋತ್ತಮ ಶೆಟ್ಟಿ, ಶಿರ್ಡಿ ಸಾಯಿಬಾಬಾ ಮಂದಿರದ ಧರ್ಮದರ್ಶಿ ಕೆ ದಿವಾಕರ ಶೆಟ್ಟಿ ತೋಟದ ಮನೆ ಒತ್ತು ಗುರ್ಕಾರ್ಯರಾದ ಡಾಕ್ಟರ್ ಸುನಿಲ್ ಮುಂಡ್ಕೂರು, ಅಜಯ್ ಪಿ ಶೆಟ್ಟಿ, ಆನಂದ ಮಡಿವಾಳ, ಸಚಿನ್ ಶೆಟ್ಟಿ, ಡಾಕ್ಟರ್ ಸಾಯಿ ಗಣೇಶ್, ಕಾರ್ಯಂತರಾದ ಡಾಕ್ಟರ್ ಹರೀಶ್ ಜೋಶಿ ವಿಟ್ಲ, ಜತೆ ಕಾರ್ಯಂತರಾದ ರತನ್ ರಾಜ್ ರೈ ಮಣಿಪಾಲ, ಮಹೇಂದ್ರ ಆಚಾರ್ಯ ಹೆರಾಜ್, ಸತ್ರಾಜಿತಾ ಭಾರ್ಗವ್, ಕಾರ್ತಿಕೇಶ್ ರಾವ್, ಹರ್ಷಿತ್ ಜೋಶಿ ಮಣಿಪಾಲ, ಚಿರಾಗ್ ಹೆಗ್ಡೆ ಬೈಲೂರು, ಪನವದ ಗುರ್ಕಾರ್ಯರಾದ ಮನೋಹರ ಶೆಟ್ಟಿ ತೋನ್ಸೆ ಮುಕ್ಲೆನ ಸಮಿತಿಗೆ ಅಜತದಂಡ. ಕೋಟೇಶ್ವರದ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದ ಕೊಡಿ ಪರ್ಬಾಂದು ಪುದರ್ಪುಯಿನ 9 ದಿನದ ಉಚ್ಚೆಗೆ ಸೋಮವಾರ ತೇರು ನಡೆತಂಡ. ಕುಂದಾಪುರ ತಾಲೂಕದ ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದ ಉಚ್ಚೆಯ ನವೆಂಬರ್ 20 ಶುರುವಾದ 28 ಮುಟ ನಡೆತೊಂದುಂಡು. ಕೋಟೇಶ್ವರ ಕೊಡಿ ಪರ್ಬಾಂದು ಉದರ್ಪುಯಿನ ಉಚ್ಚೆಯಡು ಸೋಮವಾರ ತೇರು ಅಟ್ಟಣೆ ಮಲ್ತದಿತ್ತೆರ. ಪ್ರಧಾನ ತಂತ್ರಿ ಪ್ರಸನ್ನ ಕುಮಾರ್ ಐತಾಳ್ರನ ದುಂಬಾಳ್ತೆಡು ಇಸೇಸ ಪೂಜೆ ನಡಪಾಯಿರ. ರಥೋತ್ಸವ ಶುರುವಾಯಿನ ಬೆರಿಕೆ ಬಾನುಡು ತೇರ್ದ ಸುತ್ತ ಗರುಡೆ ಪ್ರದಕ್ಷಿಣೆ ಪಾಡ್ದಿತ್ತದ. ಭಕ್ತರು ಹರಹರ ಮಹಾದೇವ ಪನ್ಪುನ ಘೋಷಣೆ ಪಾಡಿಯರ. ಜಿಲ್ಲೆದ ಬೇತೆ ಬೇತೆ ಗ್ರಾಮಲಿಡ್ದು ಭಾರಿ ಜನ ಭಕ್ತರು ಜಾತ್ರೆಗೆ ಬರ್ತಿತ್ತರ. ವಿಶೇಷ ಪೊಲೀಸ್ ಬಂದೋಬಸ್ತ್ ಮಾಡ್ತಿದ್ದಿತ್ತರ. ಕೋಟೇಶ್ವರ ಕೋಟಿಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಎಂ ಪ್ರಭಾಕರ ಶೆಟ್ಟಿ, ಬೊಕ ಸದಸ್ಯರು ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಶ್ರೀನಿವಾಸರಾವ್ ಗೋಪಾಡಿ, ಆಡಳಿತ ಧರ್ಮದ ಶ್ರೀ ಶ್ರೀಧರ ವಿ ಕಾಮತ್, ಕೋಟೇಶ್ವರ ಗ್ರಾಮ ಪಂಚಾಯತ್ ಗುರ್ಕಾರ್ತಿ ರಾಗಿಣಿ ದೇವಾಡಿಗ ಈ ಪಟ್ಟುಡಿತ್ತರ.
ಇತ್ತೆಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡನನೆಲ್ಲ ಇತಿ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.